ಹಾಯ್ ಮಾತೆರೆ ಗ್ಲಾಸ್ ಒಲ್ಮೇಲು ಯಾನೊಂದು ಪಡ್ಡೆರೊಟ್ಟುದ ಮೂಜಿನ ದಿನತ್ತ ಒಂಜಿ ಜಾತ್ರಾ ಉತ್ಸವದ ತೋಜ ಒಂದುಲ್ಲೆ ಒಂದು ಪುಟಾಣಿ ನಂದಿ ಉಂಡು ತುಲೆ ಅವೇನು ಶೃಂಗಾರ ಮಲ್ದೇರು ಅವು ಐಕ್ಲ ಮೈಟ್ ಬತ್ತ ಬರ್ಪುಂಡು ಏಪಲ ಒಂದು ಮಲ್ಲ ಇತ್ತನು ಪೋಯಿ ಸರ್ತಿ ಈ ಸರ್ತಿ ಕಿನ್ನಿ ಒಡಮಿಟ್ಟ ದೈವದ ಮೂಲಸ್ಥಾನ ಹಿರಿಯಂಗಿ ಶ್ರೀ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಇವತ್ತು ಗುರುಸಂಬಿನ ನೇಮ ಹಾಗೆ ರಾತ್ರಿ ತುಲಾಭಾರ ಸೇವೆ ಇತ್ಯಾದಿಗಳು ಜರುಗಲಿ ಇದೀಗ ಪ್ರಾರಂಭವಾಗಿದೆ. ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳನ್ನು ಕ್ಷೇತ್ರದ ಭಾಗವತರಾದಂತಹ ಭವ್ಯಶ್ರೀ ಕಲ್ಪುತೈಗಳು ಸಹಕರಿಸುತ್ತಿದ್ದಾರೆ. ಹಾಗೆ ಮದ್ದಳೆಯಲ್ಲಿ ಶ್ರೀಯುತ ರೋಹಿತ್ ಉಚ್ಚಿಲ ಇವರು, ಹಾಗೆ ಚೆನ್ನೈಯಲ್ಲಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾದಂತಹ ವಿಕಾಸರಾವ್ ಕೆರೆಕಾಡು ಇವರು ಸಹಕರಿಸುತ್ತಿದ್ದಾರೆ. ಹಾಗೆ
ಅರ್ಥಗಾರಿಕೆಯಲ್ಲಿ ಪ್ರಖ್ಯಾತರು ಇವತ್ತು ನಮ್ಮೊಂದಿಗಿದ್ದಾರೆ. ಬದುಕಿನಲ್ಲಿ ನಾವು ಯಶಸ್ಸು ಕಾಣಬೇಕು ಅಂತಾದ್ರೆ ಕೇವಲ ದೈವ ಪ್ರಯತ್ನ ಮಾತ್ರವಲ್ಲ, ಪುರುಷ ಪ್ರಯತ್ನವೂ ಬೇಕು ಅಂತ ಆಡಿದೆ. ಒಂದು ಆಲೋಚನೆ ಮಾಡಿ, ಹಸಿದವನಿಗೆ ಭಗವಂತನಾದವನೇ ಹೊಟ್ಟೆಗೆ ಬೇಕಾದ ಆಹಾರವನ್ನು ಕೊಡ್ತಾನೆ ಅಂತ ನಾವು ಮನೆಯೊಳಗೆ ಕುಳಿತುಕೊಳ್ಳುವುದಕ್ಕಿಲ್ವಲ್ಲ. ಕೆಲಸ ಮಾಡಬೇಕು, ಬೇಕಾದನ್ನು ಪಡೆಯಬೇಕು, ಆಮೇಲೆ ಅದನ್ನು ತನಗೆ ಭಗವಂತ ಕೊಟ್ಟಿದ್ದಾನೆ ಅನ್ನುವುದಕ್ಕಾಗಿ ಅವನಿಗೆ ನಮಸ್ಕರಿಸಬೇಕು. ಉತ್ತುವುದು ಬಿತ್ತುವುದು ನಮ್ಮ ಹೊಣೆ, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕೊಡುವುದು ಭಗವಂತನ ಹೊಣೆ. ಕೇವಲ ನೆಲಕ್ಕೆ ಮಳೆ ಬಿದ್ದ ಕಾರಣದಿಂದಲೇ ಅಲ್ಲಿ ಭತ್ತ ಹುಟ್ಟುವುದಿಲ್ವಲ್ಲ, ಬೇರೆ ಯಾವುದೋ ಬೆಳೆ ಆಗುವುದಿಲ್ವಲ್ಲ. ಹಾಗಾದರೆ ಪುರುಷ ಪ್ರಯತ್ನ. ಕಾಡಿನ ರಾಜ ಯಾವುದು? ಸಿಂಹ. ತಾನು ಕಾಡಿನ ರಾಜ, ತಾನು ಗುಹೆಯಲ್ಲಿ ಮಲಗುತ್ತೇನೆ, ಹೊತ್ತು ಹೊತ್ತಿಗೆ ಪ್ರಾಣಿಗಳು ತನ್ನ ಬಾಯಿಗೆ ಬಂದು ಬೀಳಲಿ ಅಂತ ಹೇಳಿದರೆ ಭಗವಂತನ ಕೃಪೆಯ ಜೊತೆಗೆ ನಾವು ಬೇಕಾದಷ್ಟನ್ನು ಸಾಧಿಸಿದವರಿದ್ದೇವೆ ಅಂತ. ಕೊನೆಯದ್ದು ದೈವ ಚಿಂತನೆ. ಉದ್ಯಮ, ಸಾಹಸ, ಬುದ್ಧಿ, ಬಲ, ಪರಾಕ್ರಮ ಪ್ರತಿಯೊಂದು ಮನುಷ್ಯನಿಗೆ ಬೇಕಲ್ಲ. ಆ ನೆಲೆಯಿಂದಲೇ ಶತಶೃಂಗ ಪರ್ವತದಲ್ಲಿ ನಾವು ಜನಿಸಿದವರಾದರೂ ಮುಂದೆ ನಮ್ಮ ತಂದೆಯನ್ನು ಕಳ್ಕೊಂಡ ಮೇಲೆ ಹಸ್ತಿನಾವತಿಗೆ ಬಂದು ಕೌರವರ ಜೊತೆಗೆ ದಾಯಾದ್ಯದ ಮತ್ಸರ ಹೆಚ್ಚಾಗ್ತಾ ಇದ್ದ ಹಾಗೆ ಹಲವು ವಿಧದ ಕಷ್ಟಗಳನ್ನು ಉಂಟು ಅರಗಿನ ಅರಮನೆಯಲ್ಲಿ ಪಾಂಡವರು ಸುಟ್ಟು ಹೋದರು ಅಂತ ಪ್ರಪಂಚ ಭ್ರಮಿಸಿದ್ರು. ಸುರಂಗ ಮಾರ್ಗದಲ್ಲೇ ಹೊರಗೆ ಬಂದು ದ್ರೌಪದಿಯನ್ನು ವರಿಸಿ ಮತ್ತಷ್ಟು ಬಲಿಷ್ಠರಾಗಿ ಕಾಣಿಸಿದ್ದಾಗಿದ್ರು. ಸುಂದರಿಯಾದಂತಹ ತಿಲೋತ್ತಮೆಯನ್ನು ಕಂಡು ಅವಳು ನನ್ನ ಹೆಂಡತಿ ಅನ್ನೋ ಭಾವದಿಂದ ಅಣ್ಣ ತಮ್ಮಂದಿರೇ ಜಗಳ ಮಾಡಿ ಕೊನೆಗೆ ಸತ್ತು ಹೋದರು. ಪಾಂಡವರು 5 ಒಬ್ಬಳೇ ಮಡದಿ ದ್ರೌಪದಿ. ಅವಳನ್ನು ನೀವು ಹೊಂದುವಲ್ಲಿಯೂ ಒಂದು ನಿಯಮ ಅನ್ನುವುದು ಬೇಕು. ಅದಕ್ಕಾಗಿ ನಾರದರ ಮುಂಭಾಗದಲ್ಲೇ ನಾವು ಮಾಡಿಕೊಂಡ ನಿಯಮ, ಸುದತಿ ಪುರುಷರ ಸಜ್ಜೆ ಹೊಕ್ಕಡೆ ವಿದಿತ ವತ್ಸರ ಭೂಪ್ರದಕ್ಷಿಣೆ. ಇಂತಹ ಒಂದು ಪಣವನ್ನು ನಾವು ಮಾಡಿದ್ದಾಗಿದೆ. ಇಂದ್ರಪ್ರಸ್ಥದಲ್ಲಿ ಸುಖವಾಗಿದ್ದೇವೆ. ಯಾರೂ ಇಲ್ಲದ ನಿರ್ಜನವಾದಂತಹ ಪ್ರದೇಶ. ನಾವು ಬಂದು ಇಲ್ಲಿ ಪಟ್ಟಣವನ್ನು ಮಾಡಿದಾಗ ಎಲ್ಲೆಲ್ಲಿಂದ ಯಾರು ಬಂದಿದ್ದಾರೆ? ಪಾಂಡವರ ರಾಜ್ಯಭಾರದಲ್ಲಿ ನಾವಿರ್ತೇವೆ ಅಂತ ರಕ್ಷಿಸುವವನೇ ನಿಜವಾದ ಕ್ಷತ್ರಿಯ. ಒಂದು ವೇಳೆ ನಾನು ಅಂತಃಪುರದ ಒಳಗೆ ಪ್ರವೇಶ ಮಾಡಿದೆ ಅಂತ ಆದರೆ ಅದಕ್ಕೆ ಪ್ರಾಯಶ್ಚಿತ್ತವು. ಅವರಿಗೆ ಬಂದ ಆಪತ್ತನ್ನು ನಾನು ನಿವಾರಿಸದೆ ಹೋದರೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಆ ನೆಲೆಯಿಂದಲೇ ನೇರವಾಗಿ ಅಂತಃಪುರದ ಒಳಗೆ ಹೋಗಿ ಬಿಲ್ಲುಬಾಣವನ್ನು ಎದುಕೊಂಡು ಬಂದೆ. ಧಾರಿಣೀಸುರರ ಅಗ್ರಹಾರವ ಸೂರೆಗೊಳುತಿ ತಸ್ಕರರನ್ನೆಲ್ಲ ಯಮನ ಊರಿಗೆ, ಅರ್ಥಾತ್ ಅವರನ್ನೆಲ್ಲ ಹತ್ಯೆ ಮಾಡಿದವರಿಗೆ ಮರಳಿ ಬಂದು ಮತ್ತು ತಾಯಿ ಏಕಾಂತದಲ್ಲಿ ಅಂತಃಪುರದಲ್ಲಿರುವಾಗ ಮಗನವರು ಒಳಗೆ ಬಂದರೆ ಅದು ಶಾಸ್ತ್ರ ಪ್ರಕಾರ ವಿರೋಧ ಅಲ್ಲ. ತಮ್ಮ ಅಂತ ಹೇಳಿದ್ರೆ ಮಗನ ಸಮಾನ. ಹಾಗಾಗಿ ನೀನು ಹೋಗಬೇಕಾದ ಅಗತ್ಯ ಇಲ್ಲ ಅಂತ. ಆದರೆ ನಾನು ಹೇಳಿದೆ, ಅಣ್ಣ ನಾವು ಒಂದು ನಿಯಮವನ್ನು, ಒಂದು ಪಣವನ್ನು ಇಟ್ಟಾಗಿದೆ. ಒಂದು ವೇಳೆ ನಾವೇ ಅದನ್ನು ಮುರಿದೇ ಉಂಟಾದರೆ ಲೋಕಕ್ಕೆ ಯಾವ ಆದರ್ಶವನ್ನು ತೋರಿಸಿದ ಹಾಗಾಯಿತು. ಹಾಗಾಗಿ ಏನಿದ್ದರೂ ಸರಿ, ಊರಿನಿಂದ ಕೆಲವರೊಟ್ಟಿಗೆ ಬರ್ತಾರೆ, ನಾವು ಬರ್ತೇವೆ.
ದಿಕ್ಕಿನಿಂದ ಎಲ್ಲಿಗೆ ಅಂತಲ್ಲ, ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲೂ ಸಾಧ್ಯವಾದರೆ ಸ್ನಾನವನ್ನು ಮಾಡಿ, ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ, ಅಲ್ಲಿಯ ಐತಿಹ್ಯವನ್ನು ತಿಳಿದು ಬರಬೇಕಾದ ನಿಜವಾಗಿ ಒಬ್ಬ ಪಾಂತಿಕನ ಲಕ್ಷಣ. ಎಷ್ಟೋ ಮಂದಿ ಹೋಗುತ್ತಾರೆ ಬರ್ತಾರೆ, ಪುತ್ರತೆ ಬಂತು, ಇಷ್ಟನ್ನು ನಿಜವಾಗಿ ಒಬ್ಬ ಜಿಜ್ಞಾಸುವಾದವ ತಿಳಿಯುತ್ತಾ ಹೋಗಬೇಕು. ಈ ನೆಲೆಯಿಂದ ವಿಧ ವಿಧವಾದಂತಹ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡಿದ್ದು ಮಾತ್ರವಲ್ಲ, ದೃಷ್ಟಿಯಾಗುತ್ತವೋ ಒಂದೊಂದು ಬೆರಳು ಒಂದೊಂದು ಅಳತೆ ಇಲ್ಲದೆ ಹೋದರೆ ಯಾವುದೊಂದು ನಮಗೆ ಹಿಡಿಯುವುದಕ್ಕೆ ಅಸಾಧ್ಯವಾದೀತೋ ಅದೇ ರೀತಿಯಾಗಿ ಭರತಖಂಡದಲ್ಲಿ ವೈವಿಧ್ಯತೆಯನ್ನೇ ಒಂದು ಏಕಂದ್ರೇನು, ಯಾವ ಆಹಾರ ಆದ್ರೇನು, ಎಲ್ಲರಿಗೂ ಮಾದರಿ ಯಾವುದು, ಆದರ್ಶ ಯಾವುದು, ಇಂತಹ ಒಂದು ಅದ್ಭುತವನ್ನು ಸೃಷ್ಟಿಸಿದಂತಹ ಭಗವಂತನ ಮಹಿಮೆಗೆ ತಲೆ ಬಾಗುತ್ತಾ ಮುಂದೆ 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 ಬಂದೆ ಅಂತಾದರೆ ಬಂದು ನಾನು ಸೇರಿದ್ದು ಎಲ್ಲಿ, ಮುಂದೆ ದಾರಿಯೇ ಇಲ್ಲ ಅಂತ ಆಗ್ತದೆ. ದಾರಿ ಇಲ್ಲೋ ಕೇಳಿದ್ರೆ ದಾರಿ ಇದೆ. ನಾನು ಬಂದು ಸೇರಿದ್ದು ದಕ್ಷಿಣದ ತುತ್ತ ತುದಿ. ಆದರೂ ವಿಶೇಷವಾಗಿ ಇಲ್ಲಿಯ ಸಮುದ್ರಕ್ಕೊಂದು ವೈಶಿಷ್ಟ್ಯ ಉಂಟು. ರಾಮ ಸೇತುವನ್ನು ಕಟ್ಟಿದಂತಹ ಒಂದು ಪ್ರದೇಶ ಇದು. ನಾನು ಬಂದ ಹೊತ್ತು ಸರಿ ಇಂದು ವೇಣೂರಿಗೆ ಪೋನಾಗ ಬಲತ ಸೈಡ್ ತಿಕ್ಕುಡು ಅಂಡ ಒಂಜಿ ಮಲ್ಲ ಬೆಟ್ಟದ ಮಿತ್ತುಂಡು, ಸುತ್ತಲ ತಗ್ಗು ಪ್ರದೇಶ. ಅವು ದೇವಸ್ಥಾನ ಅನ್ಪಂಡ ಒಂದು ಪಡ್ಡರ ಬೆಟ್ಟು, ಒಂದು ದೈವಸ್ಥಾನ ಭಾರಿ ಎತ್ತರುಡು ತುಲೆ, ಒಂದು ಭಾರಿ ತಗ್ಗುಂಡು ತುಲೆ, ಒಂದು ಒಣಸಗು ಮತ್ತು ಪೋಪಿನ ನೀಡೆಗೆ ತಿರ್ತು ಪೋಪುಂಡೈಟೆ ಅಂಡ ಒಂದು ಮಿತ್ತು ದೈವಸ್ಥಾನ ಒಪ್ಪುನು ಮಿತ್ತಡು ಭಾರಿ ಎತ್ತರಡುಂಡು. ನಂಗೆ ಸಾಧಾರಣದಕ್ಲೆ ನಡಪರಾಪಜಿ ಐಕೋಸ್ಕರ ಅಂಚಿಡ್ದು ಮಲ್ದೇರು ರೋಡು ತುಲೆ. ರಡ್ಡು ಮೂಜಿ ಸೈಡ್ ಇಡ್ಲ ರೋಡ್ ಉಂಡು. ಪನ್ನಗ ನಂಗೆ ಮಿತ್ತು ಬರೋಡು ತುಲೆ ಇಂಚೆನೆ ಮುಂದೆಟ್ಟು ಕಾರ್ ಬೇನೆ ಎತ್ತಿನಕುಲು ಅಂಚಪುರ ನಡತೊಂದು ಬರೆಯರ ಜಂಜಾದ ರಿಕ್ಷಾ ಕಾರ್ ಪೂರ ಮೂಲು ಮಿತ್ತು ಬತ್ತದು ಪಾರ್ಕ್ ಮಲ್ಪರ. ಪನ್ನಗ ಪೂರ ಗಾಡಿನ ಮೂಲು ಉಂತಾರ ಬಿಡುಪುಜೆರ್ ಅವಂತೆ ಫಸ್ಟ್ ಬತ್ತೇನೆ ಗಾಡಿಲಿ ಮತ ಉಂತುದ್ರು ತುಲೆ ಒಂದು V4 ದಕಲ್ಲ ಉಂಡು. ಪನ್ನಗ ಲೈವ್ ಉಂಡು ಅಂಚ ದಕಲ್ಲ ಗಾಡಿ ಮೂಲು ಉಂತುದುಂಡು. ಬೊಕ್ಕ ಮಾತ ಬತ್ತದು ಮೂಲು ಬುಡ್ದು ಪೋಲಿ ಪೋದವಳು ತೀರ್ಥ ಪಾರ್ಕ್ ಪಂಡ ಮಸ್ತ್ ಸಂತೆ ಒಂದು ಪೂರ ಉಂಡು. ಅಣ್ಣ ಮುಲ್ಪದಾಲಜ್ ಒಂದು ಮಿತ್ತು ಎತ್ತರ ಪ್ರದೇಶತೆ ಒಂದು ದೈವಸ್ಥಾನಗೂ ಒಂಜಿ ಮಲ್ದಿನ ಡೆಕೋರೇಷನ್ ಬುಡ್ಡ ಅಂಚಿಡ್ದು ಪೂರ ಸಂತೆ ಒಂದು ಪೂರ ಆಕಾರ ಉಂಡು. ಅವು ತೋಜ್ಪಾವೆ ತೂಲೆ ಒಂದು ಈ ಮಿತ್ತು ಬರ್ಪುನಂಚಿನ ಸಾದಿ ತೋಜ್ಪಾವೆ ತೂಲೆ ಮೂಲು ಈಮೆ ಇಟ್ಲ ಮಿತ್ತು ಬರೋಲ್ಲಿ ನೆಟ ಒಂದು ಪೂತ ಮಾತ ಮೂಲು ತುಡ್ದು ತಿರ್ತು ಮುಟ್ಟೆಲ್ಲ ಮಾರದಿದ್ದಾರೆ ತುಲೆ ಒಂದು ನೆಟೆಲ್ಲ ಬರೋಲ್ಲಿ ನೆಟೆಲ್ಲ ಮಸ್ತ್ ಮುಟ್ಟು ನಡಪುಡು ಒಂದು ಮಲ್ಲ ಮಾರ್ಗದಲ್ಲಿ ಪಡೆದು ಮಿತ್ತು ಬರ್ರಿಯಾರ ಮಲ್ದಿನ. ಬೊಕ್ಕ ನಾನು ಪಿರಾವ ಇಟ್ಲ ಬರೋಲಿ ಗಾಡಿಲಿ ಪೂರ ಬೊಕ್ಕೊಂದು ಸೈಡ್ ಬರ್ಪೀನಿ ತೆ ಎಂಕುಲು ಪೋಂದುಲ್ಲತೆ ನೆಟ ಬರ್ಪೀನಿ ಗಾಡಿಲಿ ಪೂರ ಅಂಚ ಮಂಡ ಸುತ್ತಲ ಈ ಕತ್ತಲೆ ಬೊಕ್ಕ ಈ ಮರಮಟ್ಟು ಪೂರ ಉಂಡು ಅಂಚೆನೆ. ಪನ್ನಗ ಮರಮಟ್ಟಿ ಇತ್ತನೇ ಒಂಜಿ ಶೋಕು ಅಂಡ ಒಂದು ಮುಲ್ಪ ಭಾರಿ ಶೋಕು ಉಂಡು. ಒಂದು ಸುತ್ತಮುತ್ತಲ ತಗ್ಗು ಬೊಕ್ಕ ದೈವಸ್ಥಾನ ಮಾತ್ರ ಎತ್ತರ ಪಂಡತೆ ಅಂಚ ಸುತ್ತಲ ಲೈಟಿಂಗ್ ಮತ್ತು ಮಸ್ತ್ ಶೋಕ್ ಆಗ್ತಾನೆ ಮಸ್ತ್ ಖುಷಿ ಆಪುಂಡು. ವರ್ಷೊಡುವರ ಏಪಲ ಈ ಯುಗಾದಿ ಟೈಮುಡೆ ಬರ್ಪೀನಿ ಮುಲ್ತ ಜಾತ್ರೆ ಅನ್ನಗ ಜಾಸ್ತಿ 17 ಮಗೆ 17 16 ಈ ಸರ್ತಿ ಎಂಕುಲು ಬತ್ತೀನಿ ತೀರುವಾಗತ್ತೆ ಒಂದು ಅಂಚ
ಏಪಲ ಮೂಲು ಇಪ್ಪುಂಡು ವರ್ಷಂ ಪ್ರತಿಲ ಅವೇ ಒಂದಕ್ಕೆ ಬರ್ಪುಂಡು ಬೊಕ್ಕ ಒಂದು ಪೂರ ತುಲೆ ಒಂದು ಸಂತೆದ ಒಂದು ಬರಿ ಟಿತ್ತಿನ ಒಂಚೂರು ಮಾತ್ರ ಯಾನ್ ತೋಜಾವ ನಿಕ್ಲೆಗ್ ಬೊಕ್ಕ ಅಂಚಿತ ಪೂರ ಯಾನ ಪೋತುಜಿ ಅಕಾರ ಮುಟ್ಟ ಸಂತೆ ಪತ್ತರೆಗೋಸ್ಕರ ದಾಯ ಪೋಪಿ ನಿಂದು ಬನ್ನಗ ಒಂಜಿ ಕಾಲು ದಾರಿ ಬನ್ನ ನಮ್ಮ ನಡಪುನ ಸಾದಿದ ಬರಿ ಟಿತ್ತಿನಕ್ಕೆ ಮಾತ್ರ ಪತ್ತುನು ಅಂಚ ಬೊಕ್ಕ ಮುಲ್ತ ಲೆಕ್ಕ ಸಂತೆ ಮುಲ್ತ ಲೆಕ್ಕ ಪೂ ಮುಲ್ತ ಲೆಕ್ಕ ಜಾತ್ರೆ ಸದ್ಯ ಗೋಲ್ಲಾಪುಜಿ ಪನ್ನಗ ಇತ್ತೆ ಈ ನುಡಿ ಸಿರಿಯ ಒಂದು ಮತ್ತು ವಿರಸತ್ತು ನುಡಿ ಸಿರಿಯ ಅವ್ರು ಪೂರ ಮಲ್ಪೆರು ಹೊರತು ಮೂಲು ದುಂಬೂರ್ದುಂಚಿಲ ಒಂಜಿ ನಡತೊಂದು ಬತ್ತಿನ ಒಂಜಿ ಜಾತ್ರೋತ್ಸವ ಭಾರಿ ಶೋಕ ಹಾಪುಂಡು ಭಾರಿ ಖುಷಿ ಹಾಪುಂಡು ಮೂಲೆ ಏಪಲ ಮಸ್ತ್ ಒಂಜಿ ಜನ ಮನೆ ಸೇರುನು ಮೂಜಿ ದಿನಲ ಭಾರಿ ಗೌಜ್ಜಿ ಹಾಪುಂಡು ಭಾರಿ ಕಲೆಕಾರಣೆ ಕದ ಒಂಜಿ ದೈವಂದು ಪನೊಲಿ ಪಂಡ ಇನಿಕೋಡದ ಹತ್ತುಂದು ಭಾರಿ ಪಿರಾಕದ ಭಾರಿ ದುಂಬುಡ್ದು ಇತ್ತಿನಂಚಿನ ಅಂಚ ನಿಕ್ಲೆಗೆ ಒಂದು ತೋಜೆ ನಿಕ್ಲೆ ಇಷ್ಟ ಒಂದು ಎನ್ನುವೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಏರು ವಿಜಯಲಕ್ಷ್ಮಿ ಸಬ್ಸ್ಕ್ರೈಬ್ ಮಲ್ದು ಜರಕು ಸಬ್ಸ್ಕ್ರೈಬ್ ಮಲ್ಪ್ಲೆ ಎಂಚ ಪಡ್ಡೆರೊಟ್ಟಿದ ಚರ್ಮುರಿ ಲಾಯ್ಗುಂಡ ಎಡ್ಡ ಮಲ್ತು ಕೊರಿಯರ ಹೇಗೆ ಆಗಿದೆಯಾ ಫುಲ್ ಫೇಸ್ಬುಕ್ ಹೋಗಿ ಪಟಾಕಿ ಪಾತರ್ಲೆ ನಮ್ಮ ಚರ್ಮುರಿ ಎಷ್ಟು ಇருக்கு? 500 ರೂಪಾಯಿ ನಾಲ್ಕು ಚಪ್ಪಲಿ 100 ರೂಪಾಯಿ 4 ಚಪ್ಪಲಿ 25 ರೂಪಾಯಿ ಹೋಗೋಣ ಅಂಥದ್ದು ಬರೋದಿಲ್ಲ ಅಂದರೆ ಯಾಕಡೆ ಬಬ್ಬಿಗೆ ಯೂಸ್ ಮಾಡಿ ಎಷ್ಟು ಕೊಡ್ತೀರಾ ಎಷ್ಟು ಕೊಡ್ತೀರಾ ಹೇಳಿ 200 200 ಹಾಂ ಏನಾಗಲ್ಲ ಎತ್ತು ಒಂದೇ ಸಲ ಎತ್ತು ಬೊಕ್ಕ ತುಲೆ ಇಂಕುಲು ಪಿದಾಡಿಯ ಒಂದು ದೇವಸ್ಥಾನದ ಒಂದು ಆ ಸೈಡ್ ಇಂಕ್ಲು ಬರ್ಪಿನಿ ಮಣ್ಣ ದೇವಸ್ಥಾನದ ಅಂತ ಪಿದಾಡ್ದಿಜ್ಜ ಇತ್ತೆ ತುಲೆ ಎದುರು ನಮ್ಮ ಎಂಟ್ರೆನ್ಸ್ ದಡೆಗೂ ಇತ್ತೆ ನನ್ನ ಬರೋಡಾತೆ ಒಂದು ಅಂಚೆ ಸೈಡ್ ಪೋಯ ಪಂಡತೆ ಅಂಚ ಸುತ್ತಲ ಒಂಜಿ ಎತ್ತರ ಪ್ರದೇಶ ಆಯ್ನೆಟ್ಟ ಹತ್ರ ಸುತ್ತಲ ಇತ್ತೆ ತುಲೆ ಎದುರು ಬತ್ತು ಮುಟ್ಟಿಯ ತುಲೆ ಒಂದು ಎದುರು ಸೈಡ್ ಯಾನ ಮಿತ್ರ ತಗ್ಗು ತೋಚ್ಪಾಯತ ಅವು ಎದುರು ಸೈಡ್ ಒಂದು ಪಡ್ಡೆರ ಬೆಟ್ಟು ತುಲೆ ಬೋರ್ಡ್ ಪಾಡ್ದಿರ್ತುಲೆ ಎದುರು ಮಂಡ ಬಸ್ ತಗಲು ಪೋಪುನ ಫೋನಾಗ ಸಮೇತ ಪೂರ ಮೂಲು ಬಸ್ ಉಂತಾದು ದುಡ್ಡು ಪಾಡ್ದು ಕೈ ಮುಗಿದೇ ಪೋಪೇರು ಹೆಚ್ಚಿನ ಅದು ನನ್ನ ಇತ್ತೆ ನಮ್ಮ ಇಲ್ಲಡೆ ಪಿದಾಡಿಯ ನಮ್ಮ ಮೂಲು ಪುಟ್ಟೊಡಂಡ ಪೂರ್ವ ಜನ್ಮದ ಪುಣ್ಯ ಅಂದಿನ್ವೆ ಅಂಚ ಎಂಕ್ಲ ಮಸ್ತ್ ಖುಷಿ ಅವನುಂಡು ನಿಕ್ಲೆಲ್ಲ ಖುಷಿ ಅವನ್ನಿನ್ವೆ ದಾಯ ಪನ್ನಗ ಆತು ಒಂಜಿ ಡೆಕೋರೇಷನ್ ಒಂಜಿ ಕಲೆಕಾರಣಿಕದ ಜಾಗ ಅಂಚ ಅದು ಈ ವಿಡಿಯೋ ಮಲ್ತಿನ ನಿಕ್ಲೆ ಖುಷಿ ಅವನ್ನಿನ್ವೆ ಎಲ್ಲ ತಿಕ್ಕುವೆ ಎಡ್ಡ ವಿಡಿಯೋಡು ಬಾಯ್.